ಆಯೋಗಕ್ಕೆ, ನ್ಯಾಯಮೂರ್ತಿ ಸದಾಶಿವ ಆಯೋಗಕ್ಕೆ. ಇಂದು ಬೀದರ್ ಜಿಲ್ಲೆ ಔರಾದ ಪಟ್ಟಣದಲ್ಲಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ಜಾರಿಗೆ ಆಗ್ರಹಿಸುವಂತೆ ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡುವ ಬಗ್ಗೆ ಆಗ್ರಹಿಸಿ ಔರಾದ ಶಾಸಕ ಹಾಗೂ ಸಚಿವ ಪ್ರಭು ಚೌಹಾಣ್ ಅವರ ಔರಾದ ಪಟ್ಟಣದ ನಿವಾಸದ ಎದುರುಗಡೆ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಔರಾದ ಘಟಕದಿಂದ ಧರಣಿ ಸತ್ಯಾಗ್ರಹ ಮಾಡೋ ಮೂಲಕ ತಹಶೀಲ್ದಾರ್ ಅರುಣ್ ಕುಮಾರ್ ಕುಲಕರ್ಣಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಚಂದ್ರಕಾಂತ ಹಿಪ್ಪಳಗಾವ ಅವರು ಮಾತನಾಡಿ ಒಳ ಮೀಸಲಾತಿ ಸಮಾಜದ ಬಹುದಿನದ ಬೇಡಿಕೆಯಾಗಿದೆ. ಸದಾಶಿವ ಆಯೋಗ ವರದಿ ಯಥಾವತ್ತಾಗಿ ಜಾರಿ ಮಾಡಬೇಕು. ಇದಕ್ಕಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ. ಸರ್ಕಾರ ಈ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರಕ್ಕೆ ವರದಿ ಜಾರಿಗೆ ಆಗ್ರಹಿಸಿ ಶಿಫಾರಸು ಪತ್ರ ಸಲ್ಲಿಸಬೇಕೆಂದು ಆಗ್ರಹಿಸಿದರು. ಬನ್ನಿ ಸರ್, ಇಲ್ಲಿ ಯಾರೂ ಇಲ್ಲ, ಮತ್ತೆ ಅದು ಬೇರೆ ರೂಪ ತಾಳ್ತಂತ ಅವ್ರು ಹೇಳಿದ್ಮೇಲೆ ಬಂದಿದ್ದಾರೆ ಸಾಹೇಬರು. ನಮ್ಮ ಜನರ ವತಿಯಿಂದ ತಹಸೀಲ್ದಾರ್ ಸಾಹೇಬ್ರಿಗೆ, ಪಿ ಐ ಸಾಹೇಬ್ರಿಗೆ ಮೊದಲು ನಾವು ಧನ್ಯವಾದ ಹೇಳ್ತೀವಿ. ಎಲ್ಲಿ ಇವತ್ತು ನಮ್ಮದು ಕೋರ್ಟಿಗೆ ಕೇಸ್ ಹಾಕೋ ಮತ್ತು ನಾವು ಇನ್ನೊಂದು ಕೇಸ್ ಹಾಕೊಂಡು ಕೋರ್ಟಿಂದ ಅಡ್ಡಾಡಬೇಕು ಆ ಪರಿಸ್ಥಿತಿ ಬರ್ತಮ್ಮ ನಿರ್ಮಾಣ ಆಗ್ತಾ ಇತ್ತು. ಸಾಹೇಬ್ರ ಮುತುವರ್ಜಿ ವಹಿಸಿ ಮಾತಾಡಿ ಸಾಹೇಬ್ರಿಗೆ ಕರ್ಕೊಂಡಿದ್ದಾರೆ. ನಾವು ಧನ್ಯವಾದಗಳು ಸಮಾಜ ವತಿಯಿಂದ. ಇವತ್ತು ನಾವೇನಿಲ್ಲ ಧರಣಿ ಕೂತ್ಕೊಂಡಿವಿ. ಈ ಧರಣಿ ಯಾರು ವಿರೋಧ ಇಲ್ಲ. ಈ ಕ್ಷೇತ್ರದ ಶಾಸಕರು ಅಲ್ಲದೆ ಇಂದವರೆಗೂ ಕೂಡ ಇವತ್ತು ಅಸೆಂಬ್ಲಿದಾಗ ಈ ವಿಷಯ ಬಂದೇ ಬರ್ತದೆ. ತಾವೆಲ್ಲರೂ ಇದಕ್ಕೆ ಸಹಕಾರ ಮಾಡಿರಿ ಅಂತ ಹೇಳಿ ತಮಗೆ ಗಮನ ಹರಿಸೋ ಸಲುವಾಗಿ ನಾವು ಇವತ್ತು ಅದರಲ್ಲಿ ನಮ್ಮ ಔರಾದ ಕ್ಷೇತ್ರದ ಶಾಸಕರು ಇವತ್ತಿನ ಈ ಕಮಿಟಿಯಲ್ಲಿ ಅವರು ಸದಸ್ಯರಾಗ್ತಾರೆ, ಉಪಸಮಿತಿಯಲ್ಲಿ. ಅದಕ್ಕೆ ಇವರಿಗೆ ಇನ್ನೊಂದು ಸರಿ ಜ್ಞಾಪಕ ಕೊಡಿಸೋಣ ಅಂತೇಳಿ ನಮ್ದು. ಆದರೆ ಇವತ್ತು ಶಾಸಕರ ಅಸೆಂಬ್ಲಿ ಇದೆ, ಅವ್ರು ಹೋಗಲೇಬೇಕು. ಅವ್ರ ಕೆಳಗಿನವ್ರು ಪಿ ಆಗಲಿ, ಯಾರು ಜಿಮ್ಮೆದಾರ್ ಪರ್ಸನ್ ಅವ್ರು ಇರಬೇಕಿತ್ತು. ಇದು ಭಾಳ ನೋವುಂಟು ಮಾಡ್ತದೆ. ಇದೇ ಕಾರ್ಯಕರ್ತರಿಗೆಲ್ಲ ಆಕ್ರೋಶ ತರಿಸೋದು. ಅದಕ್ಕೆ ಬಂಧುಗಳೇ, ಈಗಾಗಲೇ ಬಹಳಷ್ಟು ಸಮಾಜದ ಸಂಘಟನೆಗಳು ಸಮಾಜದ ಮೀಸಲಾತಿಗಾಗಿ ಸರ್ಕಾರ ಯಾವ ಕಮಿಟಿ ಮಾಡಿಲ್ಲ, ಯಾವ ಸಮಿತಿ ಮಾಡಿಲ್ಲ, ಘೋಷಣೆ ಮಾಡಿಬಿಟ್ಟಿದ್ದಾರೆ. ನಮ್ಮದು ಸುಮಾರು ಮೊಟ್ಟ ಮೊದಲನೇದು ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿ ಜೋರದಾಗ ಹೋರಾಟ ಮಾಡ್ಕೊಂಡು ಬಂದಿದ್ದು ಸಮಾಜ ಇಲ್ಲಿವರೆಗೆ ಅಂದರೆ ನಮ್ದು ಒಂದೇ ಸಮಾಜ. ಎಲ್ಲ ಸಮಾಜ ಧ್ವನಿಯಿಂದವರಿಗೆಲ್ಲ ಕೊಟ್ಟು ಬಿಟ್ಟಿದ್ದಾರೆ ಮೀಸಲಾತಿ. ನಾವು ಇಷ್ಟು ಒಬ್ಬಿ ಹೊಡೆದ್ರು ಕೂಡ ನಮಗೆ ಮೀಸಲಾತಿ ಕೂಡ ರೆಡಿ ಇಲ್ಲ. ಅದು ಯಾವುದೇ ಪಕ್ಷ ತೊಗೊಳ್ಳಿ, ಕಾಂಗ್ರೆಸ್ ತೊಗೊಳ್ಳಿ, ದಳ ತೊಗೊಳ್ರಿ ಅಥವಾ BJP ತೊಗೊಳ್ಳಿ, ಪ್ರತಿ ರಾಜಕೀಯ ಪಕ್ಷ ಈ ಸಮಸ್ಯೆ ಕಡೆಗಣಿಸ್ತಾ ಇದೆ. ಕಾರಣ ಈ ಸಮಾಜ ಜನ ಭಾಳ ಮುಗಿದ ಜನ. ಈ ಜನ ಚುನಾವಣೆಯಲ್ಲಿ ಯಾರು ಯಾಕೆ ಬಂದು ಎಷ್ಟು ಸರಿಗೈತಿ, ನಮ್ಮ ಸಮಾಜಕ್ಕೆ ಏನು ಮಾಡಿದ್ವಿ, ನಮ್ಮ ಊರಿಗೆ ಏನು ಮಾಡ್ತೀವಿ, ನಮ್ಮ ಏರಿಯಾಕ್ಕೆ ಡೆವಲಪ್ಮೆಂಟ್ ಮಾಡಿದ್ವಿ ಹೇಳೋದು ಬೇರೆ ಇಲ್ಲ. ಇವ್ರು ಕಣ್ಣು ಮುಚ್ಚಿ ಓಟ್ ಹಾಕೋಸಲು ಈ ಜನ ಮುಗ್ದದಲ್ಲಿ ಇವ್ರು ಏನು ಮಾಡೋದು ಬೇಡ ಅಂತೇಳಿ ಅವರು ಕೂಡ ನಮ್ಮ ಜೊತೆ ಆಟ ಆಟ ಮಾಡ್ತಾರೆ. ನೀವು ಒಂದೇಳೆ ಬೇರೆ ಸಮಾಜದಲ್ಲಿ ಜಾಗೃತರಾಗಿ ಅವರಿಗೆಲ್ಲ ಸೆಕೆಂಡ್ಗೆ ಅಲ್ಲೆಲ್ಲಿ ಹಿಡಿದು ಕಾಲಿನ ಬಿಟ್ಟು ಕೈದ ತೊಗೊಂಡು ಕೇಳ್ತಿದ್ರೆ ಅಂದ್ರೆ ಈ ಪರಿಸ್ಥಿತಿ 30 ವರ್ಷ ಬರ್ತಿದ್ರೆ ಯಾವಾಗ ಆಗ್ತಿತ್ತು. ಅವತ್ತು ನಾವು ಎಂದು ಹೋರಾಟ ಸ್ಟಾರ್ಟ್ ಮಾಡಿದ್ವಿ. ಅವತ್ತು ನೀವು ನೋಡೋದು ಮೊಮ್ಮಗ ಪರಿಸ್ಥಿತಿ ನೋಡೋ ಬರ್ತೀವಿ. ಅದಕ್ಕೆ ಬಂಧುಗಳೇ, ನಾವು ಅವ್ರಿಗವ್ರಿಗೆ ಬ್ಲೇಮ್ ಮಾಡೋದಕ್ಕಿಂತ ನೀವೆಲ್ಲರೂ ಕಾರ್ಯಕರ್ತರು ಬಿಡೋದು. ಬರೋ ಚುನಾವಣೆಯಲ್ಲಿ ನಿಮಗೊಂದು ಶಕ್ತಿ ತೋರಿಸಿ, ಯಾರಿಗೆ ಓಟ್ ಕೊಡಬೇಕು, ಯಾವ ಪಕ್ಷ ಕೊಡಬೇಕು, ಯಾವ ಪಕ್ಷ ಏನು ಅಂದರೆ ಟೋಟಲ್ ನೋಟ ಮಾಡಿ. ಇಲ್ಲಿವರೆಗೆ ನೀವು ಕೈಗೊಳ್ಳೋದು ಅಲ್ಲಿವರೆಗೆ ಹೋಗ್ತಾನೆ. ಸಮಾಜದ ಯುವ ಮುಖಂಡರಾದ ಸುಧಾಕರ್ ಕೊಳ್ಳೂರ ಅವರು ಮಾತನಾಡಿ, ಒಳ ಮೀಸಲಾತಿಗಾಗಿ ಬಹುದಿನಗಳಿಂದ ಸಮಾಜ ಹೋರಾಟ ಮಾಡಿಕೊಂಡು ಬರುತ್ತಾ ಇದೆ. ಸರ್ಕಾರದವರು ಸದಾಶಿವ ಆಯೋಗ ವರದಿ ಜಾರಿಗೆ ಶಿಫಾರಸು ಮಾಡೋ ಬದಲು ಉಪಸಮಿತಿ ರಚಿಸಿ ಹೋರಾಟಗಾರರ ದಿಕ್ಕು ತಪ್ಪಿಸುತ್ತಿದೆ ಎಂದು ಆಗ್ರಹಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸ್ವಾಮಿದಾಸ ಮೇಘ, ಸುಭಾಷ್ ಲಾದಾ, ಹನುಮಂತ್ ಸೂರ್ಯವಂಶಿ, ವಿಜಯ್ ಸೂರ್ಯವಂಶ, ಸಮಾಧಾನ ಸಾಂತಪುರ, ಸಚಿನ ವಾಘಮಾರೆ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅರವಿಂದ ಮಲ್ಲಿಗೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಈಗಾಗಲೇ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಹಿಪ್ಪಳಗಾವ್ ಅಣ್ಣವ್ರ ನೇತೃತ್ವದಲ್ಲಿ ಸುಮಾರು ಸಾವಿರಾರು ಕಾರ್ಯಕರ್ತರು ಬೀದರಿಂದ ಕೂಡ ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಪಾಲ್ಗೊಂಡು ಇದೀಗ ಒಂದು ಅವರ ರಾಜ್ಯಾದ್ಯಂತ ಎಲ್ಲ ಶಾಸಕರ ಮನೆಗಳ ಮುಂದೆ ಈ ವಿಷಯನ ಅಧಿವೇಶನದಲ್ಲಿ ಪ್ರಸ್ತಾವನೆ ಮಾಡಿ ಇಲ್ಲಿಂದ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಮಧ್ಯ ಔರಾದ್ನ ಶಾಸಕರಾಗಿರ್ತಕ್ಕಂಥ ಪ್ರಭು ಚೌಹಾಣ್ ಅವರ ನಿವಾಸದ ಎದುರುಗಡೆ ಪ್ರತಿಭಟನೆ ಮಾಡೋ ಮುಖಾಂತರ ಮನೆ ಶಾಸಕರಿಗೆ ನಾವು ಮನವಿ ಪತ್ರ ಕೊಡಬೇಕಿತ್ತು. ಅವರು ಅಧಿವೇಶನ ಇರೋದ್ರಿಂದ ಬೆಂಗಳೂರಿನಲ್ಲಿ ಇರೋ ಕಾರಣಕ್ಕಾಗಿ ಮೊನ್ನೆ ನಮ್ಮ ಔರಾದ್ನ ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಅವರಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ ಸರ್. ತಾವು ಈ ಮನವಿ ಪತ್ರನ
ಮಾನ್ಯ ಶಾಸಕರಿಗೆ ಮುಟ್ಟಿಸಿ ಶಾಸಕರು ಈ ವಿಷಯನ ಅಧಿವೇಶನದಲ್ಲಿ ಎಬ್ಬಿಸಬೇಕು. ಎತ್ತಿ ನಮ್ಮ ಸಮುದಾಯಗಳಿಗೆ ಒಳ ಮೀಸಲಾತಿ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ನಮ್ಮೇನು ಸಮುದಾಯಗಳಿಗೆ ಗುರುತಿಸಿ ನ್ಯಾಯಮೂರ್ತಿ ಸದಾಶಿವ ಅವರೇನು ವರದಿಯಲ್ಲಿ ಕೊಟ್ಟಿದ್ದಾರೆ, ಆ ವರದಿಯನ್ನು ಯಥಾವತ್ತಾಗಿ ಯಾವುದೇ ರೀತಿ ಬದಲಾವಣೆ ಮಾಡಿದ ಈಗಾಗಲೇ ಉಪಸಮಿತಿ ಮಾಡಿದ್ದಾರೆ. ಆ ಉಪಸಮಿತಿ ಯಾವುದೇ ಕಾರಣಕ್ಕೂ ಅವಶ್ಯಕತೆನೇ ಇಲ್ಲ. ಸುಮಾರು ಅಧ್ಯಯನಗಳು ಮಾಡಿನೇ ಇವತ್ತು ಒಂದು ವರದಿ ಕೊಟ್ಟಿರ್ತಕ್ಕಂಥ ವರದಿ ಇದೆ. ಆ ವರದಿಗೆ ಮನ್ನಣೆ ಕೊಡಬೇಕು ಸರ್ಕಾರ ಅಂತೇಳಿ ನಮ್ಮ ಬೇಡಿಕೆ ಇದೆ. ಒಂದು ವೇಳೆ ಈ ಅಧಿವೇಶನದಲ್ಲಿ ಸರ್ಕಾರ ಇದಕ್ಕೆ ಮನ್ನಣೆ ಕೊಡಲಿಲ್ಲ, ಶಿಫಾರಸು ಮಾಡಿ ಬೆಳಗಾವಿ ಅಧಿವೇಶನದ ಕೇಂದ್ರಕ್ಕೆ ಶಿಫಾರಸು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳ ಇನ್ನು ಬಹಳಷ್ಟು ಬೀದಿಗಳು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿ ಈ ಮುಖಾಂತರ ಸರ್ ತಾವು ಮನವಿ ಕೊಡ್ತೀವಿ. ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ತಿಪ್ಪಳಗೌಡನವರು ಮಾತಾಡಿ ಈ ಮನವಿ ಪತ್ರ ತಮ್ಮ ಮುಖಾಂತರ ಮಾನ್ಯ ಶಾಸಕರಿಗೆ ನೀಡ್ತಾರೆ. हमारी मांगी पूरी करो वरना कुर्सी खाली करो, हमारी मांगी पूरी करो वरना कुर्सी खाली करो. आवाज दो, आवाज दो. संविधान शिल्पी बाबा साहेब अंबेडकर ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ನ್ಯಾಯಮೂರ್ತಿ ಸದಾಶಿವ ಆಯೋಗಕ್ಕೆ, ನ್ಯಾಯಮೂರ್ತಿ ಸದಾಶಿವ ಆಯೋಗಕ್ಕೆ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ, ಜಾರಿಗೊಳಿಸಿ 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 ಆವತ್ತು ಆವತ್ತು हमारी मांगी पूरी करो वरना कुर्सी खाली करो, हमारी मांगी पूरी करो वरना कुर्सी खाली करो.